1985ರಿಂದ ಕರ್ನಾಟಕದ ಶ್ರೀಮಂತ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಉತ್ತೇಜಿಸುವ ಗಲ್ಫ್ ಪ್ರದೇಶದ ಅತ್ಯಂತ ಹಳೆಯ ಕನ್ನಡ ಪರ ಮೂಲಗಳಲ್ಲಿ ಒಂದಾಗಿದೆ ಕರ್ನಾಟಕ ಸಂಘ ದುಬೈ. ಈ ಬಾರಿಯೂ ಗಲ್ಫ್ ರಾಷ್ಟ್ರದಲ್ಲಿ ಕನ್ನಡದ ಕಂಪನ್ನು ಬೀರುವ 68ನೇ ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮವನ್ನು ನವೆಂಬರ್ 26ರಂದು ದುಬೈನ ಅಲ್ ನಸ್ರ ಲೀಸರ್ ಲ್ಯಾಂಡ್ ಐಸ್ ರಿಂಕ್ನಲ್ಲಿ ಆಯೋಜಿಸಲಾಗಿತ್ತು. ದಕ್ಷಿಣ ಭಾರತದ ಖ್ಯಾತ ನಟಿ ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಸಮಾರಂಭವನ್ನು ಉದ್ಘಾಟಿಸಿದರೆ ಗಣ್ಯರು, ಅತಿಥಿಗಳು, ಪ್ರಾಯೋಜಕರು, ಸಮುದಾಯ ಮತ್ತು ಸಂಘಟನೆಗಳ ಮುಖಂಡರು ಹಾಗೂ ಪ್ರಾಯೋಜಕರು ಮತ್ತು KSD ಕೋರ್ ಕಮಿಟಿಯ ಸದಸ್ಯರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಪ್ರವೇಶ ದ್ವಾರದಲ್ಲಿ ಸಾಂಪ್ರದಾಯಿಕ ಆಟಗಳನ್ನು ಆಡುವ ಮಾಹಿತಿ ಹಾಗೂ ಅವಕಾಶವಿರುವ ಕನ್ನಡದ ದಂತಕಥೆಗಳ ಫೋಟೋಗಳ ಪ್ರದರ್ಶನವನ್ನು ಆಧುನೀಕರಣದ ಪ್ರಭಾವದಿಂದ ಕಣ್ಮರೆಯಾದ ನೆನಪುಗಳನ್ನು ಮರುಕಳಿಸಿತು. ಬೆಂಗಳೂರಿನ ಚಿರಂತನ ಡ್ಯಾನ್ಸ್ ಅಕಾಡೆಮಿಯು 60ಕ್ಕೂ ಹೆಚ್ಚು ಕಲಾವಿದರನ್ನು ಒಳಗೊಂಡಿರುವ ಪ್ರಸಿದ್ಧ ನೃತ್ಯ ತಂಡ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟಿತು. ಶಿವಪ್ರಿಯ ತಂಡದ ಕರ್ನಾಟಕ ದರ್ಶನ ಎಂಬ ವಿಶಿಷ್ಟ ಥೀಮ್ ಡ್ಯಾನ್ಸ್ನ ಅತ್ಯಾಕರ್ಷಕ ಪ್ರದರ್ಶನವು ನೆರೆದಿದ್ದ ಜನರ ಮೆಚ್ಚುಗೆಗೆ ಪಾತ್ರವಾಯಿತು. ಇನ್ನು ಖ್ಯಾತ ಕಿರುತೆರೆ ಮತ್ತು ಸ್ಯಾಂಡಲ್ವುಡ್ ಕಲಾವಿದ ಮಜಾ ಟಾಕೀಸ್ ಖ್ಯಾತಿಯ ನವೀನ್ ಡಿ ಪಡೀಲ್, ಕರಾವಳಿಯ ಯಕ್ಷಗಾನ ಮತ್ತು ನಿತ್ಯ ಹರಿದ್ವರ್ನ ಹಾಸ್ಯ ಕಲಾವಿದರಾದ ದೀಪಕ್ ರೈ, ದಿನೇಶ್ ಕೊಡಪದವು, ದಿನೇಶ್ ಕಡಬ ತಂಡವು ಹೃದಯಸ್ಪರ್ಶಿ ಸಂದೇಶಗಳೊಂದಿಗೆ ಪಕ್ಕೆಲುಬುವಿನ ಕಚಗುಳಿ ಇಡುವ ಕಾಮಿಡಿ ಅಸಂಖ್ಯಾತ ಪ್ರೇಕ್ಷಕರನ್ನು ಆಕರ್ಷಿಸಿತು. ಅಲ್ಲದೆ ಗಿಚ್ಚಿಗಿಳಿ ಖ್ಯಾತಿಯ ತಂಡ ಚಿಲ್ಲರ್ ಮಂಜು, ಚಂದ್ರಪ್ರಭಾ, ಕಾರ್ತಿಕ್, ರಾಘವೇಂದ್ರ ಅವರು ಮನೋರಂಜನಾ ಕೌಶಲ್ಯವನ್ನು ಪ್ರದರ್ಶಿಸಿದರು. ಸಂಗೀತ ರಸಮಂಜರಿಯನ್ನು ಕನ್ನಡದ ಕೋಗಿಲೆ ಖ್ಯಾತಿಯ ಸಂದೇಶ್ ನೀರುಮಾರ್ಗ, ನದೀರಾ ಬಾನು ಹಾಗೂ ಸ್ಥಳೀಯ ಗಾಯಕ ನಾವೇದ್ ಮಾಗುಂಡಿ ಅವರು ಅದ್ಭುತವಾಗಿ ಪ್ರಸ್ತುತಪಡಿಸಿದರು. ಇದೇ ಸಂದರ್ಭ UAEಯಲ್ಲಿ ರಕ್ತದಾನವನ್ನು ಉತ್ತೇಜಿಸಲು, ಸಂಘಟಿಸಲು ಮತ್ತು ಸಮನ್ವಯಗೊಳಿಸಲು ಜೀವನದಲ್ಲಿ ಸಮರ್ಪಣೆ ಮತ್ತು ಸಮರ್ಪಣೆಗಾಗಿ ನಿಸ್ವಾರ್ಥ ಮನೋಭಾವದಿಂದ ಸಮುದಾಯಕ್ಕೆ ನೀಡಿದ ಕೊಡುಗೆಗಳಿಗಾಗಿ ಬಾಲಕೃಷ್ಣ ಸಾಲ್ಯಾನ್ ಯರ್ಮಾಲ್ ಅವರನ್ನು ದುಬೈ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2023 ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಜೊತೆಗೆ ಮುಖ್ಯ ಅತಿಥಿ ಸುಮಲತಾ ಅಂಬರೀಶ್ ಅವರನ್ನು ಕರ್ನಾಟಕ ಸಂಘ ದುಬೈ ವತಿಯಿಂದ ಸನ್ಮಾನಿಸಲಾಯಿತು. ಸ್ಥಳೀಯ ಕಲಾವಿದರ ತಂಡದ ಕರ್ನಾಟಕ ಜಾನಪದ ನೃತ್ಯಗಳು ಮತ್ತು ಇತರ ವೈವಿಧ್ಯಮಯ ಸಾಂಸ್ಕೃತಿಕ ಪ್ರದರ್ಶನಗಳ, ಮಹಿಳಾ ಮತ್ತು ಪುರುಷರ ಪ್ರಸಿದ್ಧ ಮಂಗಳೂರಿನ ಹುಲಿಕುಣಿತ ನೃತ್ಯಗಳು, UAEಯ ವಿವಿಧ ಸಮುದಾಯಗಳು ಪ್ರಸ್ತುತಪಡಿಸಿದ ವಿಭಿನ್ನ ವಿಷಯಾಧಾರಿತ ಪ್ರದರ್ಶನಗಳ ಭವ್ಯ ಮೆರವಣಿಗೆ ಆಕರ್ಷಣೆಯನ್ನು ಹೆಚ್ಚಿಸಿತು. ಸ್ಯಾಂಡಲ್ವುಡ್ನ ಖ್ಯಾತ ನಟಿ ಮತ್ತು ನಿರೂಪಕಿ ಅಂಕಿತಾ ಅಮರ್ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನಿರ್ವಹಿಸಿದ್ದು ಮೆಚ್ಚುಗೆಗೆ ಪಾತ್ರವಾಯಿತು. ಕರ್ನಾಟಕ ರಾಜ್ಯೋತ್ಸವ 2023ರ ಅದ್ದೂರಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಕರ್ನಾಟಕ ಸಂಘ ದುಬೈನ ಅಧ್ಯಕ್ಷ ಶಶಿಧರ್ ನಾಗರಾಜಪ್ಪ ಮತ್ತು ಕಾರ್ಯಕಾರಿ ಸಮಿತಿ ಮುಖ್ಯ ಪ್ರಾಯೋಜಕ ನವನಾಮಿ ಗ್ರೂಪ್, ಇತರ ಎಲ್ಲ ಪ್ರಾಯೋಜಕರು, ಮಾಧ್ಯಮ ಹಾಗೂ ಬೆಂಬಲಿಗರಿಗೆ ಪ್ರಾಮಾಣಿಕ ಕೃತಜ್ಞತೆಯನ್ನು ಸಲ್ಲಿಸಿ ಸಮಾಪನಗೊಂಡಿತು.